ನಾವು ಮಾತ ಒಟ್ಟು ಕೊಡುದು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಕಮ್ಯುನಿಟಿ ಆವಡು ಮಾತ ಒಟ್ಟು ಕೊಡೋದು ಈ ನಮ್ಮ ದಾಸ್ಪ್ರಕಾಶ್ ಅಬುದಾಬಿನ ನಮ್ಮ ಮಿತ್ತು ಮಾಡೋಡು ನೀರು ದೋಸೆ ಆಗಲಿ ಮತ್ತೆ ಪುಂಡಿ ಆಗಲಿ ಮೂಡೆ ಆಗಲಿ ಮತ್ತೆ ಸೇಮೆ ದಡ್ಡೆ ಕೊಟ್ಟಿಗೆ ಕೋರಿ ರೊಟ್ಟಿ ಮರುವಾಯಿ ಪುಂಡಿ ನಾಟಿ ಚಿಕನ್ ಸುಕ್ಕ ಚಿಕನ್ ಮಟನ್ ಸ್ಟ್ಯೂ ಮತ್ತೆ ಚಿಕನ್ ಸುಕ್ಕ ವಿತ್ ನೀರು ದೋಸೆ ಅಬುದಾಬಿಯಲ್ಲಿ ಓಪನ್ ಆಗಿದೆ ದಾಸ್ಪ್ರಕಾಶ್ ಫಿಶ್ ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ಗೈಸ್? ಈಗ ತುಂಬ ಹಸಿವು ಕೂಡ ಆಗ್ತಿದೆ. ನಾವು ಅಬುದಾಬಿಗೆ ಬಂದಿದ್ದೇವೆ ತುಂಬ ಟೈಮ್ ನಂತರ. ಇಲ್ಲಿ ಒಂದು ಗೋಳಿ ಬಜೆ, ಬನ್ಸ್, ಶೀರಾ ಎಲ್ಲ ತಿನ್ಲಿಕ್ಕೆ ಆಸೆ ಆಗ್ತುಂಟು. ಸ್ಮೆಲ್ ಬರುವಾಗಿದೆ. ನಾವೀಗ ಹೋಗ್ತಿದ್ದೇವೆ. ಹೋಗೋಣ ಶಿರೀಶ್. ಮಾರಾಯ, ಅದು ಇವತ್ತು ಓಪನಿಂಗ್ ಆಗುದಷ್ಟು ರೆಸ್ಟೋರೆಂಟ್, ಇವತ್ತಲ್ಲ. ಓ ಓಕೆ ಓಕೆ. ಹಾಗಾದ್ರೆ ಗೈಸ್, ಯಾರೆಲ್ಲ ಅಬುದಾಬಿಯಲ್ಲಿ ಇದ್ದಾರೆ, ಸ್ಪೆಷಲಿ ಯಾರಿಗೆ ಮ್ಯಾಂಗ್ಳೂರಿಯನ್ ಫುಡ್ ಇಷ್ಟ, ದುಬೈಗೆ ಬರ್ತಿದ್ರು ಎಲ್ಲ ಟ್ರೈ ಮಾಡ್ಲಿಕ್ಕೆ, ಇಲ್ಲಿ ಒಂದು ಹಾಗೆ ಫೇಮಸ್ ಮ್ಯಾಂಗ್ಳೂರ್ ರೆಸ್ಟೋರೆಂಟ್ ಇರಲಿಲ್ಲ. ಸೊ ನಿಮ್ಗೆಲ್ಲರಿಗೊಂದು ಖುಷಿ ತರುವ ವಿಷಯ ಅಂದರೆ ಅಬುದಾಬಿಯಲ್ಲಿ ಕೂಡ ಒಂದು ಹೊಸ ಬ್ರಾಂಚ್ ಅಂತ ಹೇಳ್ಬೋದು. ಅಂದರೆ ದಾಸ್ಪ್ರಕಾಶ್ ಅಂತ ಹೇಳಿ ನಾವು ಕರಾಮದಲ್ಲಿ ಉಂಟು ಫೇಮಸ್, ಅವರದ್ದೇ ಒಂದು ಹೊಸ ಬ್ರಾಂಚ್ ಓಪನ್ ಆಗಿದೆ ಅಬುದಾಬಿಯಲ್ಲಿ. ಸೊ ಗೈಸ್, ಇನ್ನು ಗೋಳಿ ಬಜೆ, ಬನ್ಸ್ ತಿನ್ಲಿಕ್ಕೆ ಅಥವಾ ಒಂದು ಫಿಶ್ ಫ್ರೈ, ತವಾ ಫ್ರೈ, ನಾಟಿ ಕೋರಿ ಸುಕ್ಕ ಎಲ್ಲ ತಿನ್ಲಿಕ್ಕೆ ನೀವು ದುಬೈವರೆಗೆ ಹೋಗ್ಬೇಕು ಅಂತಿಲ್ಲ, ನೀವು ಅಬುದಾಬಿಯಲ್ಲಿ ನಿಮಗೆ ಸಿಗ್ತದೆ. ಸೊ ಇವತ್ತು ಅದು ಓಪನಿಂಗ್ ಆಗ್ತಿದೆ. ಸೊ ನಾವು ಬಂದಿದ್ದೇವೆ ಒಂದು ಸಪೋರ್ಟ್ ಮಾಡಲಿಕ್ಕೆ. ಅಂದರೆ ಅಬುದಾಬಿ ಎಲ್ರಿಗೂ ಈ ನ್ಯೂಸ್ ಮುಟ್ಬೇಕು, ರೀಚ್ ಆಗಬೇಕು. ಸೊ ನೋಡುವ, ಇವತ್ತು ಇನಾಗ್ರೇಷನ್. ಸೊ ಅಬುದಾಬಿಯಲ್ಲಿರುವ ಎಲ್ಲ ಸೀ ಫುಡ್ ಲವರ್, ಸ್ಪೆಷಲಿ ಮ್ಯಾಂಗ್ಳೂರಿಯನ್ಸ್ ತಪ್ಪದೆ ಬರಬೇಕು. ಮಾತ್ರನೇ ಊಟದ ದೇವರು, ಮೂರ್ತ ದೇವರು, ಇಲ್ಲದ ದೇವರು ಮಾತ್ರನೇ ದೇವರು. ಇನ್ನೊಂದು ಹೋಟ್ಲು ಗಂಟು ನಾಟಪಡೋದು ರೆಸ್ಟೋರೆಂಟ್ ಅವೇ. ಚಲೋ. Lots of blessings. Lots of blessings. All the best. ಸಾರಿ ರೆಂಟ್ ಮೈ ಫ್ರೆಂಡ್ ದೇವೇರಿ ಎಂಗ್ಲ ದೋಸ್ತಿ ಇಂಬೇರ್ ಒಂಜಿ ಕನ್ನೌದಿಗ್ ದುಬೈಡ್ ಈ ಒಂಜಿ ಹೋಟೆಲ್ ಸ್ಟಾರ್ಟ್ ಮಾಡ್ತೇವೆ. ನಮ್ಮ ಊರ್ದ ಕುಡ್ಲದ ಊರ್ದ ಜನಗಳಿಗೆ ನಮ್ಮ ಕುಡ್ಲದ ಅಡಿಲ್ ರುಚಿಯಾದ ಸ್ವಾದಿಷ್ಟವಾದ ಆತೆ ನಮ್ಮ ಒಂದು ಗುಣಮಟ್ಟದ ಅಡಿಲ್ ನಮ್ಮ ಕುಡ್ಲದ ಜನಗಳಿಗೆ ಬಗಸೊಡು ಬಂದು ಬೇರೆ ಒಂದು ಕನವಡಿ ಶುರು ಮಾಡ್ತೀನಿ ಒಂಜಿ ಈ ರೆಸ್ಟೋರೆಂಟ್. ಅದರೊಟ್ಟಿಗೆ ಸೇರ್ದಿನ ನಮ್ಮ ಮನೆ ಎಂಕ್ಲ ನೊಳಂಜಿ ಫ್ರೆಂಡ್ ರಾಜೇಶ್ ವಿಲ್ಸನ್ ಅವರನ್ನ ಈ ಇಬ್ಬರನ್ನ ಈ ಕುಟುಂಬದ ಅದರೊಟ್ಟಿಗೆ ಸೇರ್ದು ಈ ಒಂದು ರೆಸ್ಟೋರೆಂಟ್ ಶುರು ಮಾಡಿದ್ದಾರೆ. ಒಂದು ಬಾರಿ ಒಂಜಿ ಎಂಕ್ಲೆ ಒಂದು ಬಾರಿ ಒಂಜಿ ಬೆರ್ಮೆದ ದಿನ, ಇದು ಮಾತ ಕುಟ್ಟದಲ್ಲಿ ಒಂದು ಬೆರ್ಮೆದ ದಿನ. ನನ್ನ ದಾಸ್ಪ್ರಕಾಶದ ಪ್ರಕಾರ
ಮಸ್ತ್ ವರ್ಷದಿಂದ ಕೇಳಿದ್ರೆ ಇಲ್ಲಿ ಪಡೆದ ದಾಸ್ಪ್ರಕಾಶ್ ಇನ್ ದುಬೈ. I think established more than 25 years back. Dasprakash. Karamadu onji edde jagadu udbhavadina restaurant Dasprakash. Urban laga Dasprakash ಮೂಲುಂಡು ಅಬುದಾಬಿ ದೇವನ್ ಪೂಜಾರ್ ಬಂದ ಪ್ರಶ್ನೆಗ ಇರ್ತುನದಾಗ ಅಂಡ ಆ ಪ್ರಶ್ನೆಗೆ ಉತ್ತರ ಕೊರಿಯರು ನಮ್ಮ ಸುಕುಮಾರ್ ವಿಲ್ಸನ್ ಅವರು ನಾವು ಮಾತ ಒಟ್ಟು ಕೊಡುದು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಕಮ್ಯುನಿಟಿ ಆವಡು ಮಾತ ಒಟ್ಟು ಕೊಡೋದು ಈ ನಮ್ಮ ದಾಸ್ಪ್ರಕಾಶ್ ಅಬುದಾಬಿನ ನಮ್ಮ ಮಿತ್ತು ಮಾಡೋಡು ಆಗಲೇ ಐನಾಲ್ಕು ಬಿಸ್ನೆಸ್ ವ್ಯವಸ್ಥೆ ನಾವು ಅದು ಮಲ್ಪಡು ಪಂಪಿನ ವಿಷಯ ನಿಗಳ ಪಡೆದು ನೀವು ಮಾತ ಹೋಯ್ತಾನೆ ಬಾರಿ ಖುಷಿ ಆಡು. I've heard Dasprakash as Sarvataman said like many years, and I always thought Dasprakash related to something veg. And I'm a typical non-veg person, so never attempted. But now I know it's a non-veg restaurant. And me being here in Abu Dhabi, as you heard from Anna, like we support a lot of community people, like not only in sports, like even the jobless people in the domestic help, whatever help. As now we know this is like we are doing for the community, and now as we know this restaurant belongs to our cuisine, like Mangalorean cuisine, you know. It can be there is no religion here. It's our cuisine, and I assure you my support at any time. Like ಮಾತೆಲ್ಲ ನಮ್ಮ ತುಳುನಾಡು ಮಾತೆಯರು ಒಳ್ಳೆಯರು ಐತೆ ಪೂರ ಅಬುದಾಬಿ ಮಾತೆಲ್ಲ ಸಂಬಳ ಸೊ ಐತೆ ಯಂಗ್ಸ್ಟರ್ನಾಗ ಮಾತೆ ಒಳ್ಳೆಯರು ಅಲ್ಲೇ ಗೊತ್ತಿಚ್ಚಿ ಸೊ ನಮ್ಮ ಏನಂತ ಹೆಚ್ಚಿರೋ ಪಬ್ಲಿಸಿಟಿ ಮಾತ್ರ ಬೊಕ್ಕಳ ಅಂತ ಹೆಲ್ಪ್ಫುಲ್ ಆಗ್ಬೋದು ಹಿಂಗೂ ಏನು ಹೋಗ್ತದೆ. ಸೊ ಆಲ್ ದ ಬೆಸ್ಟ್ ಟೀಮ್. ಫೈನಲಿ ದಾಸ್ಪ್ರಕಾಶ್ ಫಿಶ್ ಲ್ಯಾಂಡ್ ರೆಸ್ಟೋರೆಂಟ್ ಇನಾಗ್ರೇಷನ್ ಆಯಿತು. ಸೊ ನಾಳೆಯಿಂದ ಇಲ್ಲಿ ಹಬ್ಬವೇ ಹಬ್ಬ, ಮೃಷ್ಟಾನ್ನ ಭೋಜನ. ಇವತ್ತು ನಾನು ಮೃಷ್ಟಾನ್ನ ಭೋಜನಕ್ಕೆ ಬಂದದ್ದು, ಬಟ್ ಇವತ್ತು ಓಪನಿಂಗ್ ಮಾತ್ರ ಇದೆ, ಸೊ ಮಿಸ್ ಆಯಿತು. ಬಟ್ ಗೈಸ್, ನಿಮಗೆ ಇಲ್ಲಿ ಏನೆಲ್ಲ ಮೆನು ಇದೆ ಅಂತಂದು ಇಮಿಡಿಯೇಟ್ ಫಾಸ್ಟಾಗಿ ಹೇಳ್ತೇನೆ. ಬ್ರೇಕ್ಫಾಸ್ಟಲ್ಲಿ ಸ್ಪೆಷಲ್ ನೋಡಿ, ಬನ್ಸ್, ಗೋಳಿ ಬಜೆ, ಕಡಲೆ ಬಜ್ಜಿಲಿ, ಸಜ್ಜಿಗೆ ಬಜ್ಜಿಲಿ, ಪೂರಿ ಬಾಜಿ, ಮಸಾಲೆ ದೋಸೆ, ನೀರು ದೋಸೆ, ಸೇಮೆ, ಇಡ್ಲಿ, ಸೆಟ್ ದೋಸೆ, ಇಡ್ಲಿ, ಸ್ಪೆಷಲ್ ಪನ್ನೀರ್ ಮಸಾಲೆ ದೋಸೆ. ಇದು ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಸಿಗ್ತದೆ. ನಂತರ ಇಲ್ಲಿ ಅದು ಸ್ಪೆಷಲ್ ಕೋಸ್ಟಲ್ ಸೀ ಫುಡ್ ಪ್ಲಾಟರ್ ಅಂತೇಳಿ ನೋಡಿ, ಅಂಜಲ್ ತವಾ, ಪಾಂಪ್ರೆಟ್ ರವಾ, ಬಂಗೋಡೆ ಮಸಾಲಾ ಫ್ರೈ, ಮತ್ತು ಪ್ರಾನ್ಸ್ ಗೀ ರೋಸ್ಟ್, ಮತ್ತು ಸಿಲ್ವರ್ ರವಾ ಸ್ಕ್ವಿಡ್ ಸುಕ್ಕ, ಮತ್ತು ನೀರು ದೋಸೆ, ಮತ್ತು ಗೀ ರೋಸ್ಟ್ ಬಿರಿಯಾನಿ, ಚಿಕನ್, ಇದೆಲ್ಲ ಸೇರಿ ಕೋಸ್ಟಲ್ ಸೀ ಫುಡ್ ಪ್ಲೇಟರ್ ಅಂತ ಸಿಗ್ತದೆ. ಇದು ಮಸ್ಟ್ ಟ್ರೈ ಮಾಡಬೇಕು, ಸೂಪರ್ ಇರುತ್ತೆ. ಅದರ ನಂತರ ನಮ್ಮ ದಾಸ್ಪ್ರಕಾಶ್ ಸ್ಪೆಷಲ್ ನೀರು ದೋಸೆ ಆಗಲಿ, ಮತ್ತು ಪುಂಡಿ ಆಗಲಿ, ಮೂಡೆ ಆಗಲಿ, ಮತ್ತು ಸೇಮೆ ದಡ್ಡೆ, ಕೊಟ್ಟಿಗೆ, ಕೋರಿ ರೊಟ್ಟಿ, ಮರುವಾಯಿ ಪುಂಡಿ, ನಾಟಿ ಚಿಕನ್ ಸುಕ್ಕ, ಚಿಕನ್ ಮಟನ್ ಸ್ಟ್ಯೂ, ಮತ್ತು ಚಿಕನ್ ಸುಕ್ಕ ವಿತ್ ನೀರು ದೋಸೆ, ಸೇಮೆ ವಿತ್ ಚಿಕನ್ ಕರಿ, ಹಾಗೆ ಬೇರೆ 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 ಐಟಮ್ಸು ಎಲ್ಲರೂ ಬಂದು ಟ್ರೈ ಮಾಡಬೇಕು. ಫೈನಲಿ ದಾಸ್ಪ್ರಕಾಶ್ ಫಿಶ್ ಲ್ಯಾಂಡ್ ರೆಸ್ಟೋರೆಂಟ್ ಇನ್ ಅಬುದಾಬಿ. ಇವ್ರೊಂದು ಡ್ರೀಮ್ ಇತ್ತೀನಿ, ಇವ್ರದ್ದೊಂದು ಡ್ರೀಮ್ ಇತ್ತು ಮೊದಲು ದುಬೈಲಿ. ಅಬುದಾಬಿಲಿ ಒಂದು ಮಾಡ್ಬೇಕು, ತುಂಬಾ ಸಲ ನನ್ನ ಹತ್ರ ಹೇಳಿದ್ದು ಅಬುದಾಬಿಯಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ಬೇಕು ಅಂತ ಡ್ರೀಮ್ ಇತ್ತು. ಫೈನಲಿ ಸುಕುಮಾರ್ ಅಣ್ಣ ಸಕ್ಸೀಡ್ ಆಗಿದ್ದಾರೆ, ಅವರ ಡ್ರೀಮ್ ಫುಲ್ಫಿಲ್ ಆಗಿದೆ. ಸೊ ಅಣ್ಣ, ಹೇಗೆ ಅನಿಸ್ತಾ ಉಂಟು ಈಗ? ಎಂಚ ಒಂದು ಬಾರಿ ಖುಷಿ ಒಂದುಂಟು. ಎಂಕ್ಲೆಗ್ ಮಸ್ತ್ ಕಸ್ಟಮರ್ ಅಬುದಾಬಿ ಇರ್ದು ದುಬೈ ಬರುವಂತೇಳಿ ವೀಕೆಂಡ್ ಏಪಲ ಮಸ್ತ್ ಫ್ಯಾಮಿಲಿ ಅದ್ರ ಏಪಲ ಹಾಕಲು ಒಣಸ್ ಮಂತ್ ಪೋನ ಬಂದ್ಬಿಟ್ಟು ಅಬುದಾಬಿ ಓಪನ್ ಮಾಡ್ಬಿಟ್ಟು ಮಸ್ತ್ ಸಮಯದಿಂಚ ಧ್ಯಾನ ಬಂದಿತ್ತೆ ಮಸ್ತ್ ಅಂಚ ಓಕೆ ನನ್ನ ಫ್ರೆಂಡ್ ವಿಲ್ಸನ್ ಎತ್ತೇರ್ ಪಂಡ ಅರಡ ಪಾತಿನ ಅರೆಲ್ಲ ಅಂತ ಎಂಕ್ ಇಂಟ್ರೆಸ್ಟ್ ಕೊರಿಯರ್ ಮಲ್ಪಗ ಅಂಚೆ ಎಂಕ್ಲಿ ನೀ ಎಂಕ್ಲಿ ದೇವರ ಪಾರ್ಟ್ನರ್ಸ್ 2 ಜನ, 2 ಪಾರ್ಟ್ನರ್ಸ್. ಇವರು ರಾಜೇಶ್ ವಿಲ್ಸನ್, ನಮ್ಮ ಡ್ಯಾನ್ಸಿಂಗ್ ಗ್ಯಾಂಗ್ ಅದು ಲೀಡರ್, ಇವರು ಕ್ರೇಜಿ ಗ್ಯಾಂಗ್ ಅಂತ ಇನ್ಸ್ಟಾದಲ್ಲಿ. ಅಣ್ಣ ಎಂಚ ಅಂಡೆ ಬಾರಿ ಖುಷಿ, ಎಡ್ಡೆಡ್ ಪ್ರೋಗ್ರಾಮ್ ಅಂಡ್ ಇನಾಗ್ರೇಷನ್ ಅಂಡ್ ಬಾರಿ ಖುಷಿ ಎಡ್ಡೆ ಏರಿಯಾ ಅಲ್ಲ ಎಂಚಿನ ಎಕ್ಸ್ಪೆಕ್ಟ್ ಮಾಡ್ತೊಂಡ್ಲಾರು ಅವೇ ದಾಸ್ಪ್ರಕಾಶ್ ಐತೆ ಫೇಮಸ್ ಆತನು ದುಬೈ ಮಾತದನ ಗೊತ್ತುಂಡು ಅಂಚ ಬಂಡಾಗ ಅಬುದಾಬಿದ ಜನಕ್ಲ ಒಂಜಿ ಒಂದು ಆಪರ್ಚುನಿಟಿ ಬರ್ತದ ಮೂರು ದಾಸ್ಪ್ರಕಾಶ್ ಒಂದು ಟೇಸ್ಟ್
ಮಲ್ಪನ ಒಂಜಿ ಮಾತ ಜನ ಆಗ್ಲಿ ಅಬುದಾಬಿ ಬರೋಡು ಇದಕ್ಕೆ ಸಪೋರ್ಟ್ ಬೋರ್ಡು ಈ ನಮ್ಮ ಅಲ್ತ ಟೇಸ್ಟ್ ಜನಕ್ಕೆಲ್ಲ ಫಸ್ಟ್ ಕ್ವಶನ್ ಅವು ಪುನಿ ಅವೇ ಟೇಸ್ಟಿಗೆ ಮೂಲ ಮ್ಯಾಚ್ ಹಾಕೊಂಡ ಕ್ವಾಲಿಟಿ ಸೇಮ್ ಎಂಚಿನ ಡಿಫ್ರೆಂಟ್ ಉಂಡ ಸೇಮ್ ನಾನು ಇಂಪ್ರೂವ್ ಮಾಡ್ತವಲ್ಲ ದಾದ ಇಜಿ ಆಲ್ಮೋಸ್ಟ್ ಸೇಮ್ ಪಂಡ ಆಕುಲು ಮುಲ್ಪತ್ತೆ ಮಾತ ಕುಡ್ಲದ ಆಕುಲೆ ಎಂಕುಲು ಆಕಲಿನ ಒಂಜಿಂಗುಲು ದುಮ್ಮಿಲ್ಲ ತೊಂದ್ ಬೈದ ಲೆತೊಂದ ಅಲ್ಪಲ ಆಕಲಿನ Full training ಫುಲ್ ಟ್ರೈನಿಂಗ್ ಬೊಕ್ಕ ಮುಲ್ಪಲ ಎತ್ತೆ ರಡ್ಡ್ ಜನ ಬೈದೇರು ಆಕಲಿನ ಒಂಜಿ ತಿಂಗಳು ಉಪ್ಪೇರು ಅಂಚ ಟೇಸ್ಟ್ ಆಲ್ಮೋಸ್ಟ್ ಉಪ್ಪುಂಡು ಬೊಕ್ಕ ಕೆಲವು ಮಸಾಲೆ ಎಂಕುಲು ಅಲ್ಪದ ಕಣವಂದಿಲ್ಲ ಅಂಚ ಅಂಚಾದಪ್ಪನಾಗ ಟೇಸ್ಟ್ ಜಾಸ್ತಿ ಡಿಫ್ರೆನ್ಸ್ ಬರ್ಪುಜಿ ಎಡ್ಡೆನೆ ಹೊತ್ತಂದೆ ಕಡಿಮೆ ಬರ್ಪುಜಿ ಅಂಚ ನಮ್ಮ ಪಾರ್ಟ್ನರ್ಸ್ ಮಿಸ್ಸಸ್ ನಾವೆಲ್ಲ ಮೊದಲಿಂದ ಫ್ರೆಂಡ್ಸೇ ಇವತ್ತೊಂದು ನಮ್ಮದು ಡ್ರೀಮ್ ಕಮ್ ಟ್ರೂ ಆಯ್ತು. ನಾನು ಸುಕುಮಾರ್ ನಾವು ಒಟ್ಟಿಗೆ ಕಲ್ತದ್ದು ಎಲ್ಲ. ಸೊ this is a new chapter. Yeah. ಈಗ ನಮ್ಮ ಸುಕುಮಾರ್ ಅವರ ಮಿಸ್ಸಸ್ ಇದ್ದಾರೆ. ಎರಡು ವರ್ಡ್ ಸೇಮ್. So it's like we're friends now. We are like it's a new chapter for us. So bokonji ave as in panda Dubai dinkal na already uttinitte Abu Dhabi ನಮ್ಮ ಮಂತೊಂದುಲ್ಲ. ಸೊ ಮಾತ ಕಸ್ಟಮರ್ಸ್ ಮಾತ ಮುಲ್ಪ ನಮ್ಮ ತುಳುನಾಡದ ಜನಕ್ಲಿಗೆ ಒಂಜಿ ಅವಕಾಶ ಪಂಡ ನಮಕ್ ಊರ್ದ ಓನಸ್ತಿ ನೋಡಂದ. ಸೊ ಮುಲ್ಪಲ ಎತ್ತೆ ಒಂಜಿ ಅವೇನು ಓಪನ್ ಮಂತ್ ತೆಂಕುಲು ಮಾತರೆಲ್ಲ ಒಂಜಿ ಆಪರ್ಚುನಿಟಿ ಇತ್ತಿಲಕ. ಸೊ ಪ್ಲೀಸ್ ವಿಸಿಟ್ ಮನ್ಪುಲೆ ಬೊಕ್ಕ ನಿಕ್ಲೆಗ್ ಮಸ್ತ್ ಲೈಕ್ ಆಪುಂಡು. ಗುಡ್. ಬೊಕ್ಕ ಇಂದು ನಮ್ಮ ದಾಸ್ ಪ್ರಕಾಶ್ ಮೇನ್ ಜನ ಗುರಿಕಾರ್ ದುಬೈದ ಅಣ್ಣ ಎಂಚ ಅಂಡು ಮೂಲಿತ ಎಡ್ಡೆಡ್ ಪ್ರೋಗ್ರಾಮ್ ಪ್ರೋಗ್ರಾಮ್ ಬಾರಿ ಬರಲಾನು ಎಣ್ಣಿನೇರು ಒಂದು ಟಿಕೆಟ್ ಬರಲಾನು ಇಂಥ ಪ್ರೋಗ್ರಾಮ್ ಎಡ್ಡೆ ಮಸ್ತ್ ಜನ ಬತ್ತಲಿತ್ತೇರು ಬೊಕ್ಕ ಘಾಟ್ ದುಬೈಡು ಏಪಳ ಸಂಡೇ ಬಾರಿ ಇರುತ್ತೆ ಒಣಸಿಗೆ ಅಬುದಾಬಿ ಬೊಕ್ಕ ಶಾರ್ಜಾ ಮುಲ್ಪಂದು ಬರ್ತೀನಿ ಏಪಳ ಪಡೊಂದು ಪೇರು ಎಂಗ್ಲಿ ಅಬುದಾಬಿ ಒಂಜಿ ಬ್ರಾಂಚ್ ಮಲ್ಪಲೆ ಉಂಟದು ಅಂಚ ಇನ್ನಿತ್ತೊಂದು ಫೈನಲ್ ಆಂಡು ಅವತ್ತು 2 ದಿನ ತುಂಬಳ ಅವರಿ ಅಬುದಾಬಿದವ್ರಿಗೆ ಕಾಲ್ ಮಾಡ್ತಾ ಕೇಳಿರಿ ಯಾಪ ಚಾಲು ಓಪನ್ ಮಾಡೋದು ಎಲ್ಲ ಹೆಚ್ಚಿನ ಶಾಟ್ ಬರುವೇರು ಒಣಸಿಗೆ. ನಮ್ಮ ದಾಸ್ ಪ್ರಕಾಶ್ ನ್ಯೂ ದಾಸ್ ಪ್ರಕಾಶ್ ಕರಾಮದ್ದು ಹೆಡ್ ಶೆಫ್ ಇದ್ದಾರೆ ಇಲ್ಲಿ ಪುರಂದರ್ ಅಣ್ಣ. ನಾವು ಲಾಸ್ಟ್ ಟೈಮ್ ಮಾತಾಡಿಸಿದ್ದೆವು ಇನ್ನಿಲ್ಲ ಇರು ಇನಿ ಒಂದು 2 ತಿಂಗಳ ಮುಳುಪಾರು ಇಲ್ಲಿ ಒಂದು ಕಂಟ್ರೋಲ್ ತಗೊಳ್ತಿದ್ದಾರೆ. ಯಾರಿಗೆಲ್ಲ ಡೌಟ್ ಇದೆ ಸ್ವಲ್ಪ ಕ್ವಾಲಿಟಿ ನೋಡಿ ಶೆಫ್ ಇಲ್ಲಿ ಇರ್ತಾರೆ 2 ತಿಂಗಳು ಫುಲ್ ಕೋಚಿಂಗ್ ಕೊಟ್ಟು ಹೋಗ್ತೀರಿ ನೀವು? ಹೌದು, ಕೋಚಿಂಗ್. ಮತ್ತೆ ಬೇರೆ ಏನು ಮಾಡ್ತೀವಿ? ಅಲ್ಲಿ ಕಿಂಗ್ಫಿಶ್ ಗೀ ರೋಸ್ಟು, ಸೀ ಫುಡ್ ಗೀ ರೋಸ್ಟು ಎಲ್ಲ ಅಲ್ಲಿ ದಾಸ್ ಪ್ರಕಾಶ್ ಏನು ಟೇಸ್ಟ್ ಉಂಟು ಅದೇ ಟೇಸ್ಟ್ ಇಲ್ಲಿ ಕೊಟ್ಟು ಎಲ್ಲ ಸೆಟ್ ಮಾಡಿ ಹೋಗುವಂತ. ಗುಡ್. ಓಕೆ, ಆಲ್ ದ ವೆರಿ ಬೆಸ್ಟ್ ನಿಮ್ಗೆ ಕೂಡ. ಮುಗಿಸು ಮೊದಲು ಸ್ಪೆಷಲ್ ಇತ್ತು ದುಬೈಯಲ್ಲಿ ಇರುವ KT ಚಾ ಇಲ್ಲಿ ಕೂಡ ಸೇಮ್ ಟೇಸ್ಟ್, ಎವ್ರಿಥಿಂಗ್ ವಿಲ್ ಬಿ ಸೇಮ್. ಇಲ್ಲಿ ಸಹ ಅವೈಲೇಬಲ್ ಇರುತ್ತೆ. ಯಾವಾಗಿಂದ ಸ್ಟಾರ್ಟ್ ಆಗ್ತದೆ? ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಉಂಟು. ಸೊ ಅಬುದಾಬಿಯಲ್ಲಿರುವ ಎಲ್ಲ ಕನ್ನಡಿಗರು, ಮ್ಯಾಂಗ್ಳೂರಿಯನ್ಸ್ ಯಾರಿಗೆಲ್ಲ ಸೀ ಫುಡ್ ಇಷ್ಟ ಇದೆ, KT ಚಾ ಇಷ್ಟ ಇದೆ, ದಯವಿಟ್ಟು ವಿಸಿಟ್ ಮಾಡಿ. ಓಕೆ, ಆಲ್ ದ ವೆರಿ ಬೆಸ್ಟ್ ಒನ್ಸ್ ಅಗೇನ್. ಸೊ ಗಾಯ್ಸ್, ಅಬುದಾಬಿಯಲ್ಲಿ ಓಪನ್ ಆಗಿದೆ ದಾಸ್ ಪ್ರಕಾಶ್ ಫಿಶ್.